ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಮುತಾಲಿಕೆಡು ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ 2019 ಡಿಸೆಂಬರ್ 21 ತಾರೀಕು ಶನಿವಾರ ದೇರಳಕಟ್ಟೆ ಗ್ರೀನ್ ಗ್ರೌಂಡ್ ನಡಪೆರೊಂಡು. ಸುದ್ದಿಗೋಷ್ಠಿ ಈ ವಿಷಯ ತೆರಿಪಾಯಿನ ರತ್ನ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ವತಿರ್ದ ನಡಪನ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ 2019 ಡಿಸೆಂಬರ್ 21 ತಾರೀಕಿಗೆ ಶನಿವಾರ ದೇರಳಕಟ್ಟೆದ ಗ್ರೀನ್ ಗ್ರೌಂಡ್ ನಡಪೆರವುಂಡು. ಈ ವರ್ಷದ ವಿದ್ಯಾರತ್ನ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಜಾದೂಗಾರರು ಕುದ್ರೋಳಿ ಗಣೇಶರಿಗೆ ಕೊರಿಯರವಿಲ್ಲ. ಕಾಡೆ ವರ್ಮ ಗಂಟೆಗೆ ದೇರಳಕಟ್ಟೆ ಪಂಚಾಯತ್ ವಟಾರದ್ದು ಸಮ್ಮೇಳನದ ಸರ್ವಾಧ್ಯಕ್ಷರು ಸಾಹಿತಿ ಹಾಸ್ಯ ಲೇಖಕಿ ಕುಡ್ಲ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಭುವನೇಶ್ವರಿ ಹೆಗಡೆಯರನ್ನು ಮೆರವಣಿಗೆಡು ಲೆತೊಂದು ಬರೆಯರವಿಲ್ಲ. ಬೆಳ್ಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ವಿಜಯ ಕೃಷ್ಣಪ್ಪ ಪೂಜಾರಿಯರು ಮೆರವಣಿಗೆಗೆ ಚಾಲನೆ ಕೊರಿಯರವುಳ್ಳರು. ರತ್ನ ಎಜುಕೇಷನ್ ಟ್ರಸ್ಟ್ದ ಕೋಶಾಧಿಕಾರಿ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಧ್ವಜಾರೋಹಣ ನಡಪಾಯರವುಳ್ಳರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಶ್ರೀ ದಯಾನಂದ್ ಕತ್ತಲ್ ಸರ್ ರತ್ನೋತ್ಸವನು ಉದಿಪನ ಮರ್ಪೆರ ಉಲ್ಲೇರ್ಪಣೆ ತೆರಿಪಾಯರು. ಈ ವರ್ಷ ನಮ್ಮ ಈ ಒಂದು ವಿದ್ಯಾರತ್ನ ಪ್ರಶಸ್ತಿಗೆ ಆಯ್ಕೆಯಾದವರು ಖ್ಯಾತ ಅಂತಾರಾಷ್ಟ್ರೀಯ ಜಾದೂಗಾರರಾದ ಗೌರವಾನ್ವಿತ ಕುದ್ರೋಳಿ ಗಣೇಶ್ ರವರು. ಅವರಿಗೆ ನಾವು ಗಣ್ಯರ ಸಮಕ್ಷಮದಲ್ಲಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಿಕ್ಕಿದ್ದೇವೆ. ಅದರ ಜೊತೆಗೆ ಬೆಳಿಗ್ಗೆ ಪ್ರಾರಂಭ ಆಗುವಂಥ ಕಾರ್ಯಕ್ರಮ ಬೆಳಿಗ್ಗೆ ನಾನು ಆಗ ಹೇಳಿದಂತೆ ತಾರೀಕು 21/12/2019 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಸಮ್ಮೇಳನದ ಅಧ್ಯಕ್ಷರ ಒಂದು ಭವ್ಯವಾದಂಥ ಮೆರವಣಿಗೆಯನ್ನು ನಾವು ಅವರನ್ನು ಮೆರವಣಿಗೆಯ ಮೂಲಕ ನಾವು ಸಮ್ಮೇಳನ ನಡೆಸುವಂಥ ಒಂದು ಸ್ಥಳಕ್ಕೆ ಕರೆದುಕೊಂಡು ಬರುವಂಥ ವ್ಯವಸ್ಥೆ ಸಾಂಸ್ಕೃತಿಕ ದಿಬ್ಬಣವನ್ನಾಗಿ ಅದರಲ್ಲಿ ಮುಖ್ಯವಾಗಿ ಪೂರ್ಣಕುಂಭ ಕಲಶ, ಚಂಡೆವಾದನ, ಕೊಂಬು, ಕಹಲೆ, ಕಂಸಾಲೆ, ಕಥಕ್ಕಲಿ, ಹಾಲಕ್ಕಿ, ವೀರಗಾಸೆ, ಕೀಲುಕುದುರೆ, ಆಟಿಕಳಂಜ, ಹುಲಿವೇಷ, ಕರಗ ನೃತ್ಯ, ಗೊಂಬೆ ಕುಣಿತ, ಪೂಜಾ ಕುಣಿತ, ಬಣ್ಣದ ಕೊಡೆಗಳೊಂದಿಗೆ ಆ ರೀತಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಮ್ಮೇಳನದ ಅಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ತರುವಂಥ ವೈಭವದ ರತ್ನೋತ್ಸವದ ಉದ್ಘಾಟನೆ ಕೂಡ ನಡೆಯಲಿಕ್ಕಿದೆ. ಈ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ದಯಾನಂದ ಜಿ ಕತ್ತಲ್ ಸರ್ ಅವರು ನೆರವೇರಿಸಲಿಕ್ಕಿದ್ದಾರೆ. ಕಾಣೆ 11 ಗಂಟೆರ್ದು ವಿಚಾರಗೋಷ್ಠಿ, ಜಾನಪದ ಕುಣಿತ, ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆದ ಮಧ್ಯಾಹ್ನ 1 ಗಂಟೆರ್ದು ಕವಿಗೋಷ್ಠಿ ನಡಪೆರವುಂಡು. ಅವೇದು ಬೊಕ್ಕ ಪಟ್ಟಾಭಿರಾಮ ಸುಳ್ಯರೆರ್ದು ಹಾಸ್ಯ ಲಹರಿ, ಶ್ರೀ ಕೃಷ್ಣಪ್ಪ ಕಿನ್ಯರೆನ ನಿರ್ದೇಶನಡು ನರಕಾಸುರ ಮೋಕ್ಷ ಯಕ್ಷಗಾನ ಆದ ಬಯ್ಯ 4 5 ಗಂಟೆ ಮುಟ್ಟ ಸಮ್ಮೇಳನದ ಮುಗಿತಲಲ್ಲೇಸು ನಡಪೆರವುಂಡು. ಅವಿರ್ದು ಪಕ್ಕ ಶಾಲಾ ಜೋಕ್ಲಿರ್ದು ಬೇತೆ ಬೇತೆ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳು ನಡಪೆರವುಂಡು ಪಣದ ಗೌರವ ಸಲಹೆಗಾರರು ಶ್ರೀ ಭಾಸ್ಕರೈ ಕುಕ್ಕುವಳ್ಳಿ ತೆರಿಪಾಯರು. ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಿರಂತರ ಮಾಡಿಕೊಂಡು ಬರ್ತಾ ಇದೆ. ಹಬ್ಬಗಳ ಆಚರಣೆ ಇರ್ಬೋದು, ಅಥವಾ ತುಳು ಕನ್ನಡ ಭಾಷೆಗಳ ಕುರಿತಾದಂತಹ ಅಕಾಡೆಮಿಯ ಕುರಿತಾದ ವಿಚಾರಗಳು, ಹಾಗೆ ಒಂದು ತುಳು ಸಂಘಟನೆಯನ್ನೇ ಅಲ್ಲಿ ಮಾಡಿಕೊಂಡು ಅದರ ಮೂಲಕ ಕೂಡ ಕೆಲಸ ಮಾಡಿಕೊಂಡು ಬಂದಿದೆ. ರವೀಂದ್ರ ಶೆಟ್ಟರ ನೇತೃತ್ವದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಪಕ್ಷ ಪಂಗಡ ಮತ ಧರ್ಮ ಇತ್ಯಾದಿಗಳ ಭೇದ ಇಲ್ಲದೆ ಒಟ್ಟು ಮನುಕುಲಕ್ಕೆ ಪ್ರಯೋಜನಕಾರಿಯಾದಂಥ ಅಂಶಗಳನ್ನು ಇಟ್ಟುಕೊಂಡು ತುಂಬ ಕಾರ್ಯಕ್ರಮಗಳನ್ನು ನಿರಂತರ ಮಾಡಿಕೊಂಡು ವಶಂಪ್ರತಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಶಾಸ್ತ್ರೀಯ ಮತ್ತು ಜಾನಪದ ಕಲೆಗಳಿಗೆ ಕೂಡ ಒತ್ತನ್ನು ಕೊಟ್ಟು ವಿಶೇಷವಾದಂಥ ಕಾರ್ಯಕ್ರಮಗಳು ಆಗ್ತಾ ಇದೆ. ರತ್ನ ಎಜುಕೇಷನ್ ಟ್ರಸ್ಟ್ದ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ನಯೀಂ ಹಮೀದ್, ಗೌರವ ಸಲಹೆಗಾರರು ಶ್ರೀ ತೋನ್ಸೆ ಪುಷ್ಕಳ್ ಕುಮಾರ್ ಸುದ್ದಿಗೋಷ್ಠಿ ಒಡಿಗೇತರು.